ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯದ ಸದ್ದು ಎದ್ದಿದೆ. ಇನ್ನು ಹೆಚ್ಚು ಕಲಾವಿದರು ಇದಕ್ಕೆ ಸಹಿ ಮಾಡಬೇಕು. ಮಂಗಳೂರಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಹೇಳಿಕೆಯನ್ನ ನೀಡಿದ್ದಾರೆ. ಕನ್ನಡ ಚಿತ್ರರಂಗದ ಈ ನಡೆಯನ್ನು ನಾನು ಸ್ವಾಗತ ಮಾಡ್ತೇನೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೇವಲ 150 ಕಲಾವಿದರು ಅಲ್ಲ, ಸಾಕಷ್ಟು ಕಲಾವಿದರಿದ್ದಾರೆ. ವರ್ಕಿಂಗ್ ಪ್ಲೇಸ್ ಹ್ಯಾರಸ್ಮೆಂಟ್ ಕಮಿಟಿ ಇದನ್ನು ತನಿಖೆ ಮಾಡಬೇಕು. ಹಾಲಿ ಹೈಕೋರ್ಟ್ನ ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಇದರ ಬಗ್ಗೆ ತನಿಖೆ ಮಾಡಲಿ ಅನ್ನೋದು ನನ್ನ ಮನವಿ. ರಾಜಕೀಯ ಪಕ್ಷಗಳಲ್ಲೂ ಈ ರೀತಿ ದೌರ್ಜನ್ಯ ಇದ್ದರೆ ತನಿಖೆ ಆಗಲಿ. ಮಹಿಳೆ ಯಾರ ಸರಕು ಅಲ್ಲ, ಅವಳು ಸಮಾಜಕ್ಕೋಸ್ಕರ ದುಡಿಬೇಕು ಎಂದು ರಾಜಕೀಯ ಪಕ್ಷಕ್ಕೆ ಬರ್ತಾಳೆ. ಮೀಟು ಕರ್ನಾಟಕ ರಾಜಕಾರಣದಲ್ಲಿದ್ದರೂ ಅದನ್ನು ಹೊರತಂದು ಹೋರಾಟ ಮಾಡಬೇಕು. ಒಂದು ರಾಜಕೀಯ ಪಕ್ಷ ಬೆಳೀತಾ ಹೋದ ಹಾಗೆ ಅದರಲ್ಲಿ ಎಲ್ಲ ರೀತಿಯ ಜನ ಬರ್ತಾರೆ. ಇಲ್ಲವಾದಲ್ಲಿ ಇವರ ಅಟ್ಟಹಾಸ ನಿಲ್ಲೋದಿಲ್ಲ. ಎಲ್ಲ ಕಡೆ ದುರ್ಯೋಧನ ದುಶ್ಯಾಸನರಿದ್ದಾರೆ ಅಂತ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಮಂಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸುಪರ್ದಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಈ ತನಿಖೆಯನ್ನ ಮಾಡಲಿ ಅನ್ನೋದು ನನ್ನ ಅಪೇಕ್ಷೆ ಪಡ್ತೀನಿ. ಏನಂತ ಎಂಪವರ್ಡ್ ಮಹಿಳೆಯರಿಗೆ ನಮಗೆ ನಾವು ಮಾಡ್ಕೊಳ್ಳೋ ಅನ್ಯಾಯ ಅಂತ ನಾನು ಇದನ್ನ ವಿಶ್ಲೇಷಿಸ್ತೀನಿ. ಯಾವುದ್ರಲ್ಲಿ ವಿ ನೀಡ್ ಟು ಪ್ರೊಟೆಕ್ಟ್ ವಿಮೆನ್. ಮತ್ತು ಈ ರೀತಿ ಪ್ರಶ್ನೆಗಳಿಗೇನು ಸಿನಿಮಾ ರಂಗದಲ್ಲಿ ಈ ರೀತಿ ಚರ್ಚೆ ಆಗ್ತಿದೆ, ನಿಜವಾಗ್ಲೂ ನಾನು ಇದನ್ನು ಸ್ವಾಗತಿಸ್ತೀನಿ ಮತ್ತು ಅಭಿನಂದಿಸ್ತೀನಿ. ಇಲ್ಲಾಂದರೆ ಇವರದ್ದೆಲ್ಲ ಅಟ್ಟಹಾಸಗಳು ಇಲ್ಲಿ ಮುಗಿಯೋದೇ ಇಲ್ಲ. ಎಲ್ಲ ಕಡೆ ದುರ್ಯೋಧನರು ದುಶ್ಯಾಸನರು ಇದ್ದೇ ಇರ್ತಾರೆ. ಅಲ್ಲಿ ನಮ್ಮ ವಿಲ್ ಪವರ್ ಮೇಲೆ ನಾವು ಇದನ್ನೆಲ್ಲ ಅಂದರೆ ಸರಿ ಮಾಡಬೇಕು. ಐ ಆಮ್ ಫಾರ್ ವಿತ್ ಎಲ್ಲೆಲ್ಲಿ ಮಹಿಳೆ ಕೆಲಸಕ್ಕೆ ಬರ್ತಾಳೆ ಆ ಎಲ್ಲ ಕಡೆ ಈ ವರ್ಕ್ ಪ್ಲೇಸ್ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಆಗಬೇಕು. ಅಧಿಕಾರ ಇದೆ ನಮಗೆ, ಇದನ್ನು ಅವರು ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಮತ್ತು ಮಹಿಳೆಯರಿಗೆ ನೀವು ಯಾರು ಹೋಪ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ?